ವೆಲ್ಲೂರು ಶ್ರೀಪುರಂ ಗೋಲ್ಡನ್ ಟೆಂಪಲ್ ತಮಿಳುನಾಡು ರಾಜ್ಯದ ವೆಲ್ಲೂರಿನಲ್ಲಿದೆ. ಇದು ಲಕ್ಷ್ಮೀ ದೇವತೆಗೆ ಅರ್ಪಿತವಾದ ಮಹತ್ವದ ದೇವಾಲಯವಾಗಿದೆ. ಇದು ಇಡೀ ಭಾರತದಲ್ಲಿಯೇ ಒಂದು ವಿಶೇಷವಾದ ಸ್ಥಾನವನ್ನು ಕೂಡ ಹೊಂದಿದೆ. ಶ್ರೀಪುರಂ ಗೋಲ್ಡನ್ ಟೆಂಪಲ್ ಮಲೈಕೊಡಿ ಎಂಬ ಬೆಟ್ಟದ ತಪ್ಪಲಿನಲ್ಲಿ ಸ್ಥಿತವಾಗಿದೆ. ಈ ದೇವಾಲಯದಲ್ಲಿ ಲಕ್ಷ್ಮೀ ದೇವಿಯ ಆರಾಧನೆ ಬಹಳ ಸೊಗಸಾಗಿ ದಿನವೂ ನಡೆಯುತ್ತದೆ. ಈ ದೇವಾಲಯದಲ್ಲಿ ಅಮ್ಮನವರನ್ನು ಶ್ರೀ ಲಕ್ಷ್ಮೀ ನಾರಾಯಣಿ ಎಂಬ ಹೆಸರಿನಿಂದ ಕರೆಯುತ್ತಾರೆ. ದೇವಾಲಯದ ಗೋಪುರ ಹಾಗೂ ಅರ್ಧ ಮಂಟಪವನ್ನು ಚಿನ್ನದಿಂದ ಮಾಡಿರುವುದೇ ಇಲ್ಲಿನ ವಿಶೇಷತೆಯಾಗಿದೆ. ದೇವಾಲಯದ ಆವರಣವು ಸುಮಾರು 100 ಎಕರೆ ಪ್ರದೇಶದಲ್ಲಿ ಹರಡಿಕೊಂಡು ವಿಸ್ತಾರವಾಗಿದೆ. ಈ ದೇವಾಲಯವು ಶ್ರೀಚಕ್ರವನ್ನು ಪ್ರತಿನಿಧಿಸುವ ನಕ್ಷತ್ರದ ಆಕಾರವನ್ನು ಹೊಂದಿದೆ. ಪಾಲರ್ ನದಿಯ ದಂಡೆ ಮೇಲಿರುವ ಈ ಅದ್ಭುತ ದೇವಾಲಯ ಪ್ರೇಕ್ಷಣೆಗೆ ಅತ್ಯಂತ ಸೂಕ್ತವಾಗಿದೆ. ವೆಲ್ಲೂರು ಬೆಂಗಳೂರಿನಿಂದ 4 ಗಂಟೆಯ ಪ್ರಯಾಣ ದೂರದಲ್ಲಿದೆ. ಬೆಂಗಳೂರಿನಿಂದ ವೆಲ್ಲೂರಿಗೆ ತಲುಪುವ 2 ಮಾರ್ಗಗಳಿವೆ. ಒಂದು ಮಾರ್ಗ 224 ಕಿಲೋಮೀಟರ್ ಆದರೆ ಇನ್ನೊಂದು ಮಾರ್ಗ 209 ಕಿಲೋಮೀಟರ್ ಮಾರ್ಗವಾಗಿದೆ. ಒಂದನೆಯ ಮಾರ್ಗ 224 ಕಿಲೋಮೀಟರ್ದಾಗಿದೆ. ನೀವು ಬೆಂಗಳೂರು, ಹೊಸೂರು, ಅಂಬೂರು ಮಾರ್ಗವಾಗಿ ವೆಲ್ಲೂರನ್ನು ತಲುಪಬಹುದು. ಎರಡನೇ ಮಾರ್ಗ ಅಂದರೆ 209 ಕಿಲೋಮೀಟರ್ ದೂರದಾಗಿದೆ. ಬೆಂಗಳೂರು, ಕೋಲಾರ, ಮುಳುಬಾಗಿಲಿಂದ ವೆಲ್ಲೂರನ್ನು ನೀವು ತಲುಪಬಹುದು. ತಮಿಳುನಾಡಿನ ರಾಜಧಾನಿಯಾದ ಚೆನ್ನೈನಿಂದ 145 ಕಿಲೋಮೀಟರ್ ದೂರದಲ್ಲಿದೆ. ವೆಲ್ಲೂರು ಜಿಲ್ಲೆಯನ್ನ ಪಲ್ಲವರು, ವಿಜಯನಗರ ಅರಸರು, ರಾಷ್ಟ್ರಕೂಟರು ಹಾಗೂ ಬ್ರಿಟಿಷರು ಆಳ್ವಿಕೆ ನಡೆಸಿದ್ದಾರೆ. ಈ ದೇವಸ್ಥಾನದ ಗೋಪುರಕ್ಕೆ 1500 ಕೆಜಿಯ ಚಿನ್ನದ ಹೊದಿಕೆಯನ್ನು ಹೊರಿಸಲಾಗಿದೆ. ವೆಲ್ಲೂರಿನಲ್ಲಿರುವಂತಹ ಇತರೆ ಪ್ರವಾಸಿ ಸ್ಥಳಗಳು: ವೆಲ್ಲೂರು ಫೋರ್ಟ್. ಈ ಕೋಟೆಯು ವಿಜಯನಗರ ಅರಸರ ಆಳ್ವಿಕೆಯಲ್ಲಿ 1566ರಲ್ಲಿ ನಿರ್ಮಾಣಗೊಂಡಿತ್ತು. ವೆಲ್ಲೂರಿನ ಕೋಟೆಯ ತರ ಮತ್ತೊಂದು ಕೋಟೆ ಎಲ್ಲಿಯೂ ಇಲ್ಲ ಎಂದು ಬ್ರಿಟಿಷರಿಂದ ಪ್ರಶಂಸೆಗೆ ಒಳಪಟ್ಟಿತ್ತು. ಜಲಕಂಠೇಶ್ವರ ದೇವಾಲಯ. ಈ ದೇವಾಲಯ ವೆಲ್ಲೂರಿನ ಒಂದು ಪ್ರಮುಖ ಆಕರ್ಷಣೀಯ ಸ್ಥಳವಾಗಿದೆ. ಶಿವನು ಈ ದೇವಾಲಯದ ಪ್ರಮುಖ ದೇವನಾಗಿದ್ದಾನೆ. ಈ ದೇವಾಲಯವು ವೆಲ್ಲೂರು ಕೋಟೆಯ ಒಂದು ಭಾಗವಾಗಿದ್ದು ಹೆಚ್ಚಿನ ಭಕ್ತಾದಿಗಳನ್ನು ಇದು ಸೆಳೆಯುತ್ತದೆ. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ ಪಂಡಿತ್ ವೈದ್ಯಮೋಡಿ ರಾಮಜ್ಜ ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.